ಕ್ಯಾನ್ಸರ್ ಚಿಕಿತ್ಸೆಗೆ ಒಳಗಾದ ರೋಗಿಗಳಿಗೆ ನೆರವಾಗುವ ನಿಟ್ಟಿನಲ್ಲಿ ಮಂಗಳೂರು ಲೇಡೀಸ್ ಸರ್ಕಲ್ 82 ಅಸೋಸಿಯೇಷನ್ ಮತ್ತು ರೌಂಡ್ ಟೇಬಲ್ ಇಂಡಿಯಾ ಒಂದು ವಿಶೇಷ ಕಾರ್ಯಕ್ರಮವನ್ನು ರೂಪಿಸಿದೆ. ಅದುವೇ ಹೇರ್ ಫಾರ್ ಹೋಪ್ ಎನ್ನುವಂತಹ ಡೊನೇಷನ್ ಡ್ರೈವ್. ಈ ಡ್ರೈವ್ಗೆ ಮಂಗಳೂರಿನಲ್ಲೂ ಉತ್ತಮ ಸ್ಪಂದನೆ ದೊರೆತಿದ್ದು, ಮಂಗಳೂರಿನ ಬನ್ಸ್ ಹಾಸ್ಟೆಲ್ ಸಮೀಪದ ಮರ್ಸಿ ಬ್ಯೂಟಿ ಅಕಾಡೆಮಿ ಮತ್ತು ಲೇಡೀಸ್ ಸೆಲೂನ್ನಲ್ಲಿ ಹೇರ್ ಡೊನೇಷನ್ ಕಾರ್ಯಕ್ರಮ ನಡೆಯಿತು. ಹೇರ್ ಫಾರ್ ಹೋಪ್ ಇಂಡಿಯಾವು ಕ್ಯಾನ್ಸರ್ ರೋಗಿಗಳಿಗೆ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಬರುತ್ತದೆ. ಕೂದಲು ಉದುರುವುದು ನೋವು ರಹಿತವಾಗಿದ್ರೂ ಇದು ಕೀಮೋಥೆರಪಿಯಿಂದ ಉಂಟಾಗುವ ಅಡ್ಡ ಪರಿಣಾಮಗಳಲ್ಲಿ ಒಂದಾಗಿದೆ. ಇತ್ತೀಚಿನ ದಿನಗಳಲ್ಲಿ ನೈಸರ್ಗಿಕ ಕೂದಲಿನ ವಿಗ್ ದುಬಾರಿಯಾಗಿದೆ. ಯಾರಾದರೂ ಕತ್ತರಿಸಿದ ಕೂದಲನ್ನ ಎಸೆಯುವುದು ಅಪರಾಧ. ಅದನ್ನ ವ್ಯರ್ಥ ಮಾಡದೆ ಕೀಮೋ ರೋಗಿಗಳಿಗೆ ನೀಡುವುದರಿಂದ ಭರವಸೆಯನ್ನ ತಂದಂತಾಗುತ್ತದೆ. ಈ ನಿಟ್ಟಿನಲ್ಲಿ ಹೇರ್ ಫಾರ್ ಹೋಪ್ ಇಂಡಿಯಾ ಸಹಯೋಗದೊಂದಿಗೆ ಲೇಡೀಸ್ ಸರ್ಕಲ್ ಇಂಡಿಯಾ ಈ ಕೂದಲನ್ನ ಸಂಗ್ರಹಿಸಲು ಮತ್ತು ಅಂತಹ ರೋಗಿಗಳ ಮುಖದಲ್ಲಿ ನಗು ತರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಅದರ ಒಂದು ಭಾಗ ಎನ್ನುವಂತೆ ರೌಂಡ್ ಟೇಬಲ್ ಇಂಡಿಯಾ ಮತ್ತು ಲೇಡೀಸ್ ಸರ್ಕಲ್ ಇಂಡಿಯಾ, ಮರ್ಸಿ ಬ್ಯೂಟಿ ಅಕಾಡೆಮಿ ಮತ್ತು ಲೇಡೀಸ್ ಸಲೂನ್ ಸಹಯೋಗದೊಂದಿಗೆ ಮಂಗಳೂರಿನಲ್ಲಿ ಲೇಡೀಸ್ ಸರ್ಕಲ್ 82ರ ವತಿಯಿಂದ ನಗರದ ಬನ್ಸ್ ಹಾಸ್ಟೆಲ್ ಸಮೀಪ ಮರ್ಸಿ ಬ್ಯೂಟಿ ಅಕಾಡೆಮಿ ಮತ್ತು ಲೇಡೀಸ್ ಸಲೂನ್ನಲ್ಲಿ ಹೇರ್ ಫಾರ್ ಡೊನೇಷನ್ ಡ್ರೈವ್ ನಡೆಯಿತು. ಅನೇಕ ದಾನಿಗಳು ಸ್ವಯಂ ಪ್ರೇರಿತರಾಗಿ ಕೂದಲನ್ನ ದಾನ ಮಾಡಿದ್ರು. ಈ ವೇಳೆ 4ನೇ ತರಗತಿ ವಿದ್ಯಾರ್ಥಿನಿ ಸಾರಾ ಆಂಟೋನಿಯಾ ಡಿಸೋಜಾ ಮಾತನಾಡಿ, ಹಲವಾರು ಜನರು ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ. ಅಂತವರಿಗಾಗಿ ನಾನು ನನ್ನ ಕೂದಲುಗಳನ್ನ ದಾನ ಮಾಡಲು ಇಷ್ಟಪಡುತ್ತೇನೆ. ಏಕೆಂದರೆ ನನಗೆ ಆ ಕೂದಲನ್ನ ಮತ್ತೆ ದೇವರು ನೀಡಬಹುದು. ಆದ್ದರಿಂದ ಎಲ್ಲರೂ ತಮ್ಮ ಕೂದಲುಗಳು ಉದ್ದವಿದ್ದರೆ ದಾನ ಮಾಡಿ ಎಂದು ಹೇಳಿದ್ರು. All of you guys also donate your hair if you have such a long hair. My mother said to donate the hair because to the cancer patients. So I was little worried. Then my mother explained everything. So I was happy to donate. So I donated my hair. How was your experience of donating hair and how is it feeling to donate hair? Happy. Very happy. ಇನ್ನು ಈ ಕಾರ್ಯಕ್ರಮದಲ್ಲಿ 9 ಮಂದಿ ತಮ್ಮ ಕೂದಲನ್ನ ದಾನ ಮಾಡಿದ್ರು. ಈ ಸಂದರ್ಭ 8 ವರ್ಷದ ತನ್ಮಯ್ಯ ರಂಜಿತ್ ಮತ್ತು ಅವಳ ತಾಯಿ ಕೂಡ ತಮ್ಮ ಕೂದಲನ್ನ ದಾನ ಮಾಡಿದ್ರು. ಈ ಸಂದರ್ಭ ಮಂಗಳೂರು ಲೇಡೀಸ್ ಸರ್ಕಲ್ 82ರ ಚರಿಷ್ಮಾ ಅವರು ಕೂದಲು ದಾನ ಮಾಡಿದ ದಾನಿಗಳಿಗೆ ಪ್ರಮಾಣ ಪತ್ರ ನೀಡಿದ್ರು. ಮಂಗಳೂರಿನ ಜನರು ತುಂಬ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿದ್ದಾರೆ. ಹಾಗೂ ನಮಗೆ ಮರ್ಸಿ ಸಲೂನ್, ಮರ್ಸಿ ಮ್ಯಾಡಮ್ನವರು ಅವರು ಕೂಡ ತುಂಬ ಸಹಕಾರ ನೀಡಿ ಇದರ ಬಗ್ಗೆ ತುಂಬ ಪಬ್ಲಿಸಿಟಿ ಕೊಟ್ಟಿದ್ದೇವೆ. ಫೇಸ್ಬುಕ್ಕಲ್ಲಿ ಕೂಡ ಮಾಮ್ಸ್ ಆಫ್ ಮ್ಯಾಂಗ್ಲೋರ್ ಎಂಬ ಒಂದು ಗ್ರೂಪ್ ಕೂಡ ನಮಗೆ ತುಂಬ ಸಹಾಯ ಮಾಡಿದೆ. ಇಷ್ಟರವರೆಗೆ 23 ಜನ ತಮ್ಮ ಕೂದಲನ್ನು ಕೊಟ್ಟು ನಮಗೆ ಸಹಕರಿಸ್ತಾ ಇದ್ದಾರೆ. ಇದನ್ನು ನಾವು ಕ್ಯಾನ್ಸರ್ ಪೇಷಂಟ್ಸಿಗೆ ಕೊಡಲಿಕ್ಕೆ ನಾವು ಉಪಯೋಗ ಮಾಡ್ತೇವೆ. ಯಾಕಂದರೆ ಈಗ ನಮಗೆ ಎಲ್ರಿಗೂ ಕೂದಲಿದೆ, ಸೊ ನಮಗೆ ಅದರ ಕಷ್ಟ ಏನು ಅಂತ ಹೇಳಿ ಗೊತ್ತಾಗೋದಿಲ್ಲ. ಆದರೆ ಕೀಮೋಥೆರಪಿಯ ಕಾರಣ ಕ್ಯಾನ್ಸರ್ ಪೇಷಂಟ್ಸ್ ಇದು ಕೂದಲು ಹೋಗುವಾಗ ಅವರಿಗೆ ಕ್ಯಾನ್ಸರ್ ಪೇಷಂಟ್ಸಿಗೋಸ್ಕರ ವಿಗ್ ತಗೊಳ್ಳಿಕ್ಕೆ, ನಿಜವಾದ ಕೂದಲಿನ ವಿಗ್ ಮಾಡಲಿಕ್ಕೆ ತುಂಬ ಹಣ ಖರ್ಚಾಗ್ತದೆ. ಸೊ ಆ ಕಾರಣದಿಂದಾಗಿ ನಾವು ಹೀಗೆ ಫ್ರೀ ಆಫ್ ಕಾಸ್ಟ್ ಕೂದಲನ್ನು ಕೊಟ್ಟು ಕ್ಯಾನ್ಸರ್ ಪೇಷಂಟ್ಸಿಗೆ ವಿಗ್ ಮಾಡಲಿಕ್ಕೆ, ಇದು ಲೇಡೀಸ್ ಸರ್ಕಲ್ ಇಂಡಿಯಾ ಎಂಬುದಾಗಿ ಒಂದು ಆರ್ಗನೈಸೇಷನ್ ಇದೆ, ಹೇರ್ ಫಾರ್ ಹೋಪ್ ಡ್ರೈವ್, ಅದರಿಂದ ಬಂದಿದೆ. ಸೊ ಅಲ್ಲಿಗೆ ನಾವು ಕಳಿಸಿ ಫ್ರೀ ಆಫ್ ಕಾಸ್ಟ್ ಈ ಕ್ಯಾನ್ಸರ್ ಪೇಷಂಟ್ಸಿಗೆ ಸಹಾಯ ಮಾಡಲಿಕ್ಕೆ ಉಪಯೋಗಿಸ್ತೇವೆ. ಕಾರ್ಯಕ್ರಮದಲ್ಲಿ ಮಂಗಳೂರು ಲೇಡೀಸ್ ಸರ್ಕಲ್ 82ರ ಸದಸ್ಯರಾದ ನಂದಿತಾ ಫೆರ್ನಾಂಡಿಸ್, ಅನಿತಾ ಡಿಸೋಜಾ, ಬ್ಯೂಟಿ ಅಕಾಡೆಮಿ ಲೇಡೀಸ್ ಸಲೂನ್ನ ಲಯನ್, ಮರ್ಸಿ, ವೀಣಾ ಡಿಸೋಜಾ ಉಪಸ್ಥಿತರಿದ್ದರು. ಇನ್ನು ಹೇರ್ ಡೊನೇಷನ್ ಡ್ರೈವ್ ನವೆಂಬರ್ 28ರವರೆಗೆ ನಡೆಯಲಿದೆ. ಕ್ಯಾನ್ಸರ್ ಚಿಕಿತ್ಸೆಗೆ ಒಳಗಾಗಿರುವ ಮಂದಿಗೆ ನೆರವಾಗಬೇಕು ಎನ್ನುವ ಇಚ್ಛೆ ಉಳ್ಳವರು ಹೆಚ್ಚಿನ ಸಂಖ್ಯೆಯಲ್ಲಿ ಕೂದಲನ್ನ ದಾನ ಮಾಡಬಹುದಾಗಿದೆ. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.